ಪ್ರವೃತ್ತಿ. ಒಂದು ಸಾರ್ವಜನಿಕ ತೊಂದರೆ ಕೊಡುವಂತ ಇವತ್ತು ಇಂಡೈರೆಕ್ಟ್ ಆಗಿ ಒಪ್ಪಿಕೊಳ್ತಿದ್ದಾರೆ. ಸಾರ್ವಜನಿಕ ಆಸ್ತಿಪಾಸ್ತಿಗೆ ತೊಂದರೆಯನ್ನು ಇಲ್ಲಿ ಮಾರ್ಗದ ಬದಿಯಲ್ಲಿ ಸಾರ್ವಜನಿಕರ ಪರವಾಗಿ ನಾವು ಮಾತಾಡ್ತಿದ್ದೇವೆ. ಸಾರ್ವಜನಿಕರ ಪರವಾಗಿ ಗೌರವವನ್ನು ಹಾಳು ಮಾಡುವಂತ ಅಲ್ಪಸಂಖ್ಯಾತ ಮಹಿಳೆಗೆ ಕಲ್ಲು ಬಿಸಾಕಿರುವಂತದ್ದು, ಆ ಮಹಿಳೆಗೆ ಇದು ನಾಚಿಕೆಗೇಡು. ಅಲ್ಲಿ ಅವರು ಸ್ವಸ್ಥಾನದಲ್ಲಿ ಹೋಗಿ ಮಾತಾಡಬೇಕು. ಗೌರವಾನ್ವಿತ ಸದಸ್ಯರು ಮಾತಾಡ್ಲಿ, ಹಂಗೇನಿಲ್ಲ. ಮಾತಾಡಿ ಸ್ವಸಾದ ಅವರ ಸ್ಥಾನ ಅಲ್ಲ, ಮೇಯರ್ ಅವರಿಗೆ ಗೌರವ ತೋರಿಸಬೇಕು. ಸರಿ, ಮಾತನಾಡುತ್ತಿದ್ರೆ ಅದು ಕೂಡ ಧ್ವನಿವರ್ಧಕವನ್ನ ಉಪಯೋಗಿಸಿ ಅವರು ಮಾತನಾಡುವಾಗ ತನ್ನ ಸ್ವಸ್ಥಾನಕ್ಕೆ ನಾವೇನು ಒಬ್ಬ ಸದನದಲ್ಲಿ ಪ್ರತಿ ಒಂದು ಸದಸ್ಯರಿಗೂ ಕೂಡ ತಾವು ಆಸನದ ನಿರ್ದಿಷ್ಟವಾದಂತಹ ಆಸನದ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಇದು ನಮ್ಮ ಅಧಿಕಾರ. ಹಾಗಾಗಿ ಯಾವ ಸದಸ್ಯರುಗಳಿಗೆ ಅವರವರ ಸ್ಥಾನವನ್ನ ನಿಗದಿ ಮಾಡಿದ ಆ ಸ್ಥಾನಕ್ಕೆ ಹೋಗಿ ಅವರು ಮಾತಾಡುವುದು ಸೂಕ್ತ ಮೇಯರ್ ಅವರೇ. ಇಲ್ಲದಿದ್ರೆ ಅಂತವರಿಗೆ ಧ್ವನಿವರ್ಧಕದ ಅವಕಾಶ ಕೊಡಬಾರದು. ನೋಡಿ, ಗುಂಡೆ ಪ್ರವೃತ್ತಿ, ಇದೇ ಗುಂಡೆ ಪ್ರವೃತ್ತಿ, ಇದೇ ಗುಂಡೆ ಪ್ರವೃತ್ತಿ. ಮೇಲವರೇ, ಗುಂಡ ಪ್ರವೃತ್ತಿ ಗೊತ್ತಿದೆ ಸ್ವಾಮಿ. ಮೈಕವನ್ನು ಬಿಸಾಡುವಂತದ್ದು. ಒಂದು ಸಾರ್ವಜನಿಕ ತೊಂದರೆ ಕೊಡುವಂತ ಇವತ್ತು ಇಂಡೈರೆಕ್ಟ್ ಆಗಿ ಒಪ್ಪಿಕೊಳ್ತಿದ್ದಾರೆ. ಸಾರ್ವಜನಿಕ ಆಸ್ತಿಪಾಸ್ತಿಗೆ ತೊಂದರೆಯನ್ನು ಇಲ್ಲಿ ಮಾರ್ಗದ ಬದಿಯಲ್ಲಿ ಕಲ್ಲು ಬಿಸಾಡ್ತಾರೆ, ಇಲ್ಲಿ ಮೈಕ ಬಿಸಾಡ್ತಾರೆ. ಗೌರವ ಕೊಡುವುದಾ? ಇಲ್ಲಿ ಮೈಕ ಬಿಸಾಡ್ತಾರೆ, ಕೊಡ್ತಾರೆ ಅವರು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.